ಲಚ್ಚು ಎಸ್, ಈಗ ನನ್ನ ಹಸ್ಬೆಂಡ್ನ ಮುಖ ತೋರಿಸುವಂಥ ಸಮಯ. ಬಿಗ್ ಬಾಸ್. ಹಾಯ್ ಹಾಯ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಸೊ ದಿನವರೆಗೆ ಅಮ್ಮನ ಮನೇಲಿದ್ದೆ, ಇವಾಗ ನಾನು ಹೊರಡ್ತಿದ್ದೇನೆ. ಮದುವೆ ಇದ್ದ ಕಾರಣ ನಾನು ಅಮ್ಮನ ಮನೆಯಲ್ಲೇ ಬಾಕಿಯಾದ್ದು. ಇವಾಗ ಸದ್ಯಕ್ಕೆ ಪುತ್ತೂರಿಗೆ ಹೋಗ್ಲಿಕ್ಕುಂಟು. ಈಗ 5 ಗಂಟೆ ಕಳೀತು ಸಂಜೆ. ಪುತ್ತೂರಿಗೆ ಹೋಗ್ಲಿಕ್ಕುಂಟು. ಲಚ್ಚುನ ಬರ್ಡೇ ಡಿಸೆಂಬರ್ 8ಕ್ಕೆ. ಸೊ ಹಾಗಾಗಿ ಡ್ರೆಸ್ ಪರ್ಚೇಸ್ ಮಾಡಲಿಕ್ಕೆ ಹೋಗ್ತಿದ್ದೇವೆ. ಯಾವ ಶಾಪ್ ಅಂತ ಡಿಸೈಡ್ ಆಗಲಿಲ್ಲ, ನೋಡಬೇಕು ಯಾವ ಶಾಪ್ ಅಂತ. ಹೋಗುವಾಗ ಇವರು ಕಬಕದಲ್ಲಿ ನಿಲ್ತೇನೆ ಅಂತ ಹೇಳಿದ್ರು. ನಾನೀಗ ಕಬಕ ತನಕ ಬಸ್ಸಲ್ಲಿ ಅವ್ರ ಆಟೋದಲ್ಲಿ ಹೋಗಬೇಕಷ್ಟೇ. ಸೊ ಬನ್ನಿ ಇವತ್ತಿನ ವ್ಲಾಗ್ ಶುರು ಮಾಡೋಣ. ಎಸ್, ಮನೆಯಿಂದ ಆಟೋದಲ್ಲಿ ಹೊರಟೆ. ಬಸ್ಗೆ ವೆಯ್ಟ್ ಮಾಡಿ ಮಾಡಿ ಸಾಕಾಯಿತು, ಬಸ್ ಬರೋದು ಕಾಣಲಿಲ್ಲ. ಸೊ ಬಂದ ಬಸ್ ರಶ್ ಇತ್ತು, ಹಾಗಾಗಿ ಆಟೋದಲ್ಲಿ ಹೋದೆ. ನಾನು ಮತ್ತು ಲಚ್ಚು ಇಬ್ಬರೇ ಆಟೋದಲ್ಲಿ ಹೋದ್ದು. ನೆಕ್ಸ್ಟ್ ಡೈರೆಕ್ಟ್ ಹಸ್ಬೆಂಡ್ ಸಿಕ್ಕಿದ್ರು. ಡೈರೆಕ್ಟಾಗಿ ಶಾಪಿಂಗ್ಗೆ ಹೋದ್ವಿ. ರಾಧಾಸ್ ಮಳಿಗೆಗೆ ಹೋದ್ವಿ, ಪುತ್ತೂರಿನ ಕೋಟ್ ರಸ್ತೆಯಲ್ಲಿರುವಂಥದ್ದು. ಸೊ ಮಗಳಿಗೆ ಡ್ರೆಸ್ ಎಲ್ಲ ಚಾಯ್ಸ್ ಮಾಡಿದ್ವಿ. ಇದು ಚೆನ್ನಾಗಿತ್ತು. ಸೊ ಆದರೆ ಅದಕ್ಕಿಂತ ಬೆಟರ್ ಇನ್ನೊಂದು ತೋರಿಸಿದ್ರು, ಅದು ಇನ್ನೂ ಬೆಟರ್ ಆಗಿತ್ತು, ತುಂಬ ಚೆನ್ನಾಗಿತ್ತು. ಸೊ ಹಾಗಾಗಿ ಬೇರೆ ಬೇರೆ ನೋಡ್ತಾ ಹೋದ್ವಿ. ಫೈನಲ್ ಆಗಿ ಇದನ್ನು ಸೆಲೆಕ್ಟ್ ಮಾಡಿದ್ವಿ. ಇದನ್ನು ಲಚ್ಚುಗೆ ವೇರ್ ಮಾಡಿ ಕೂಡ ನೋಡಿದ್ವಿ, ಸಖತ್ತಾಗಿ ಕಾಣಿಸ್ತಾ ಇತ್ತು. ಸೊ ಇದು ವಿಡಿಯೋದಲ್ಲಿ ಹೇಗೆ ಬರುತ್ತೆ ಗೊತ್ತಿಲ್ಲ, ಬಟ್ ಇದು ವೈನ್ ಕಲರ್ ತುಂಬ ಚೆನ್ನಾಗಿದೆ. ಸೊ ಇದು ತುಂಬ ಇಷ್ಟ ಆಯಿತು. ಅವಳಿಗೆ ಪರ್ಚೇಸ್ ಮಾಡಿದ ನಂತರ ಅತ್ತಿಗೆಯ ಮಕ್ಕಳಿಗೆ ಮತ್ತು ಭಾವನ ಮಗಳಿಗೆ ಸೊ ಪರ್ಚೇಸ್ ಮಾಡಿದ್ವಿ. ಎಲ್ಲ ನೋಡ್ತಾ ಇದ್ವಿ, ಅದಾಗ್ಬೋದಾ ಇದಾಗ್ಬೋದಾ ವಿಡಿಯೋ ಕಾಲೆಲ್ಲ ಮಾಡಿ ಸೊ ಫೈನಲಿ ಒಂದು ಸೆಲೆಕ್ಟ್ ಮಾಡಿದ್ವಿ. ನೆಕ್ಸ್ಟ್ ಸಾರಿ ಸೆಕ್ಷನ್ಗೆ ಹೋದ್ವಿ. ಮಗಳಿಗೆ ಮ್ಯಾಚ್ ಆಗುವಂಥ ಡ್ರೆಸ್ಸಿಗೆ ಸಾರಿ ಸೆಲೆಕ್ಟ್ ಮಾಡ್ತಾ ಹೋದೆ. ಒಂದು ಸೆಲೆಕ್ಟ್ ಮಾಡಿದೆ. ಸೊ ನೆಕ್ಸ್ಟ್ ಇಷ್ಟೆಲ್ಲ ಆಯಿತು ಶಾಪಿಂಗ್. ಮನೇಲಿ ಹಾಕುವ ಡ್ರೆಸ್ ಅದು ಇದು ಅಂತೆಲ್ಲ ಆಗಿ ಸೊ ಇಷ್ಟೆಲ್ಲ ಆಯಿತು. ಈಗ ಬಿಲ್ಲಿಂಗ್ ಕೌಂಟ್ರಿಗೆ ಬಂದ್ವಿ. ಸೊ ಬಿಲ್ಲೆಲ್ಲ ಆಯಿತು. ಒಂದು ಬ್ಯಾಗ್ ಫ್ರೀ ಸಿಕ್ತು ಮತ್ತು 2 ಕೂಪನ್ ಸಿಕ್ತು. ಬಂದ್ವಿ ಮನೆಗೆ. ಎಸ್, ಇದು ನೆಕ್ಸ್ಟ್ ಡೇ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ವ್ಲಾಗ್ ನೋಡಿರ್ಬೋದು ನೀವು. ಮಗುವಿಗೆ ಡ್ರೆಸ್ ಶಾಪಿಂಗ್. ಸೊ ಮಗುವಿನ ಜೊತೆಗೆ ನಮಗೂ ಕೂಡ ಡ್ರೆಸ್ ಶಾಪಿಂಗ್, ನನಗೆ, ಹಸ್ಬೆಂಡಿಗೆ ಮತ್ತು ಮೂವರು ಮಕ್ಕಳಿಗೆ. ಹೌದು, ಮತ್ತು ಅತ್ತೆ ಅಂದರೆ ಎಲ್ರಿಗೂ ಕೂಡ ಬಟ್ಟೆ ಪರ್ಚೇಸ್ ಮಾಡಿದ್ವಿ. ಮತ್ತೆಂತ ಅದೇ ನಾನು ಹೇಳಿದೆ ಅಲ್ವಾ ವ್ಲಾಗ್ ಸ್ಟಾರ್ಟಲ್ಲಿ, ಎಲ್ಲಿಗೆ ಹೋಗೋದು ಅಂತ ಗೊತ್ತಿಲ್ಲ ಅಂತ. ಬಟ್ ನಾವು ಹೋಗಿರೋದು ರಾಧಾಸಿಗೆ ಹೋದ್ವಿ, ಕಲೆಕ್ಷನ್ಸ್ ಒಳ್ಳೇದುಂಟು ಅಂತ ಹೇಳಿ. ಮತ್ತು ಆಫರ್ ಎಲ್ಲ ಇತ್ತಲ್ವ, ಸೊ ಹಾಗಾಗಿ ಅಲ್ಲಿಗೆ ಹೋದ್ವಿ ನಾವು. ನಿಜವಾಗ್ಲೂ ಕಲೆಕ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು, ಒಳ್ಳೆ ಕಲೆಕ್ಷನ್ಸ್ ಇತ್ತು. ಕೋಟ್ ರೋಡಲ್ಲಿ ಅದಿರೋದು. ಸೊ ಪರ್ಚೇಸ್ ಮಾಡ್ಕೊಂಡು ಬಂದ್ವಿ. ಮಗುವಿನ ಡ್ರೆಸ್ ಅಂತೂ ಸಖತ್ತಾಗುಂಟು, ನೋಡಿರ್ಬೋದು ನೀವು ವ್ಲಾಗಲ್ಲಿ. ಅದು ಹಾಕಿದ ನಂತರ ಅಂತೂ ಇನ್ನೂ ಸಖತ್ತಾಗಿ ಕಾಣಿಸುತ್ತೆ. ಮತ್ತು ನಾಳೆ ಜ್ಯುವೆಲ್ಲರಿ ಶಾಪಿಂಗ್. ಹೀಗೆ ಈ ವಾರದಲ್ಲಿ ಫುಲ್ ಇದೇ ಆಯಿತು. ಮತ್ತು ಅದೇ ಮನೆ ಕೆಲಸ ಅದೆಲ್ಲ ಬ್ಯುಸಿ. ವ್ಲಾಗ್ ಎಲ್ಲ ಜಾಸ್ತಿ ಬರಲಿಕ್ಕಿಲ್ಲ. ಡೈಲಿ ವ್ಲಾಗ್ ಗೊತ್ತಿಲ್ಲ, ಆದಷ್ಟು ಟ್ರೈ ಮಾಡ್ತೇನೆ ಡೈಲಿ ವ್ಲಾಗ್ ಹಾಕಲಿಕ್ಕೆ. ಎಸ್, ತುಂಬ ಜನ ವಿಶಸ್ ವೀಡಿಯೋ ಕಳಿಸ್ತಾ ಇದ್ದೀರಾ. ಸೊ ಕೆಲವು ಸೆಲೆಕ್ಟ್ ಮಾಡಿ ಹಾಕ್ತಾ ಇದ್ದೇನೆ, ಕೆಲವೊಂದು ಉದ್ದ. ನಾನು ಹೇಳಿದ್ದೆ ನಿಮಗೆ ಲ್ಯಾಂಡ್ಸ್ಕೇಪಲ್ಲಿ ಕಳಿಸಿ ಅಂತ, ಆದರೂ ಹಾಕಿದೆ. ಸೊ ತುಂಬ ಬಂದಿದೆ. ನಾನು ದಿನಕ್ಕೆ 1-2 ಆ ಥರ ಎಲ್ಲ ಹಾಕ್ತೇನೆ ಅಂತ ಇದ್ದೇನೆ. ಸೊ ನೀವು ಕೂಡ ಹಾಕಿ, ಯಾಕಂತ ಹೇಳಿದ್ರೆ ನೀವು ಕೂಡ ನನ್ನ ಬ್ಲಾಗಲ್ಲಿ ಬರಬೇಕು, ಅದೊಂದು ಇಂಟೆನ್ಷನ್. ಮತ್ತು ಇದರ ಯಾರು ಇಷ್ಟ ಆದ್ದು ಅಂತ, ಯಾರ ವಿಶಸ್ ವೀಡಿಯೋ ಇಷ್ಟ ಆದ್ದು ಅಂತ ಡಿಸೆಂಬರ್ ಲಾಸ್ಟಿಗೆ ಅಥವಾ ಜನವರಿಯಲ್ಲಿ ಹೇಳ್ತೇನೆ. ಅಷ್ಟರವರೆಗೆ ಕಳಿಸ್ತಾ ಇರಿ, ಯಾಕಂತೇಳಿದರೆ ತುಂಬ ಜನರಿಗೆ ಟೈಮ್ ಬೇಕಾಗುತ್ತೆ. ಆ್ಯಂಡ್ ಇನ್ನೊಂದು ವಿಷಯ, ಆ ಪೋಸ್ಟರ್ಗೆ ಇಷ್ಟೊತ್ತಿಗೆ ಶೇರ್ ಆಗ್ತದಾ ಗೊತ್ತಿಲ್ಲ ನನಗೆ, ಆಗಿರ್ತದ ಅಂತ. ಅದೇ ಕಾಂಪಿಟೇಷನ್ ಯಾವಾಗ, ನೆಕ್ಸ್ಟ್ ಕಾಂಪಿಟೇಷನ್ ಯಾವಾಗ ಅಂತ ಕೇಳ್ತಾ ಇದ್ರಿ. ಸೊ ಅದಕ್ಕೆ ಇವತ್ತು ಆನ್ಸರ್ ಎಸ್, ಆಲ್ರೆಡಿ ಕಾಂಪಿಟೇಷನ್ ಯಾವಾಗ ಅಂತ ಅನೌನ್ಸ್ ಮಾಡಿ ಆಗಿರ್ಬೋದು. ನಾನು ಈ ವ್ಲಾಗ್ ಮಾಡುವಾಗ ಸ್ನೇಹಾನುಬಂಧ ಅಂತ, ಅಂದರೆ ನಿಮ್ಮ ಸ್ನೇಹಿತರ ಜೊತೆ ತೆಗೆದಂತಹ ಫೋಟೋವನ್ನು ಕ್ಲಿಕ್ಕಿಸಿ ನಮಗೆ ಕಳಿಸ್ಕೊಡಿ. ಅದರಲ್ಲಿ ಜೊತೆಗೆ ಎಲ್ಲರ ಹೆಸರು ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿದಂಥ ಸ್ಕ್ರೀನ್ಶಾಟ್ ಕಡ್ಡಾಯ. ಈ ಸಲ ಎಂಟ್ರಿ ಫೀಸ್ ಮಾತ್ರ ಜಾಸ್ತಿ ಇಟ್ಟಿದ್ದೇನೆ, ಯಾಕಂತ ಹೇಳಿದರೆ ಫ್ರೆಂಡ್ಸ್ ಅಂತ ಹೇಳುವಾಗ ಒಬ್ಬರು ಆಗಿರೋದಿಲ್ಲಲ್ಲ, 2 ಅಥವಾ 3 ಜನ 4 ಜನ, ತುಂಬ ಜನ ಆಗಿರ್ಬೋದು, 10 ಜನ ಆಗಿರ್ಬೋದು, 20 ಜನ ಆಗಿರ್ಬೋದು, ಅದು ನಿಮಗೆ ಬಿಟ್ಟಿರೋದು. ಸೊ ಅಷ್ಟು ಜನ ಫ್ರೆಂಡ್ಸ್ ಇರ್ತೀರಾ. ಸೊ ಹಾಗಾಗಿ ಎಂಟ್ರಿ ಫೀಸ್ ನಾನು ಜಾಸ್ತಿ ಇಟ್ಟಿದ್ದೇನೆ, ಯಾಕಂತ ಹೇಳಿದರೆ ಅದರಿಂದ ಸ್ವಲ್ಪ ಜಾಸ್ತಿ ಹೆಲ್ಪ್ ಆಗ್ಬೋದು. ಅಂದರೆ ನಾನು ಲಾಸ್ಟ್ ಟೈಮ್ ಹೇಳಿದಾಗೆ ಬಡ ವಿದ್ಯಾರ್ಥಿಗಳಿಗೆ ಕೊಡ್ತೇನೆ ಅಂತ ಹೇಳಿದೆ ಅಲ್ವಾ. ಲಾಸ್ಟ್ ಟೈಮ್ ನಾನು ಅದರಲ್ಲಿ ನನಗೆ 1,500 ರೂಪಾಯಿ ಉಳಿದಿದೆ. ಮತ್ತು ಎಲ್ಲವನ್ನ ನಾನು ಏನು ಬ್ಯಾಗಿಗೆ ಆಗಿರ್ಬೋದು, ಮತ್ತು ಬುಕ್ಸಿಗೆ, ಮತ್ತು ಕೆಲವು ನನಗೆ ಮತ್ತೊಬ್ಬರು ಹೇಳಿದರು, ಕಾರ್ಕಳದವರು, ಏನು ಅವರ ಅಕ್ಕನ ಮಗವ ಯಾರು ಹೇಳಿದರು, ಅವರಿಗೆ ಅಪ್ಪ ಕೂಡ ಇಲ್ಲ ಅಮ್ಮ ಕೂಡ ಇಲ್ಲ. ಸೊ ಹಾಗಾಗಿ
ಹೆಲ್ಪ್ ಆಗಬೇಕಿತ್ತು ಅಂತ. ಸೊ ಈಗ ಆಲ್ರೆಡಿ ತೆಗೆದಿರ್ಬೋದು, ಹಾಗಾಗಿ ನೆಕ್ಸ್ಟ್ ಇದಕ್ಕೆ ನಾನು ಅವರಿಗೆ ಕೊಡ್ತೇನೆ ಅಂತ ಇದ್ದೇನೆ. ಯಾಕಂತ ಹೇಳಿದರೆ ಎಜುಕೇಷನಲ್ಲಿ ಯಾವತ್ತೂ ಮುಂದೆ ಬರಬೇಕು, ಅದಕ್ಕೆ ಫೈನಾನ್ಷಿಯಲ್ ಒಂದು ಅಡ್ಡ ಬರಬಾರ್ದು ಅನ್ನೋ ಕಾರಣಕ್ಕಾಗಿ ಇದು ಫಸ್ಟಿಗೆ ಹೇಳ್ತೇನೆ. ಇದು ನಾನು ಅಮೌಂಟ್ ಕೊಡುವಂಥದ್ದಲ್ಲ, ಅದಕ್ಕೆ ಅದರ ಬದಲು ಬ್ಯಾಗ್ ಆಗಿರ್ಬೋದು, ಬುಕ್ಸ್ ಆಗಿರ್ಬೋದು, ಅಮೌಂಟ್ ಕೊಟ್ಟರೆ ಉಂಟಲ್ವಾ ಅದು ಮಿಸ್ಯೂಸ್ ಆಗುವಂಥ ಚಾನ್ಸಸ್ ಇದೆ. ಅಂದರೆ ಎಲ್ಲೋ ಒಂದು ಕಡೆ ಏನು ಅಮೌಂಟಿಗೋಸ್ಕರನೇ ಅದು ಕಾಂಟ್ಯಾಕ್ಟ್ ಮಾಡೋದು ಆ ಥರ ಎಲ್ಲ ಆಗ್ಬೋದು. ಸೊ ಅದರ ಬದಲು ನಾನು ಬ್ಯಾಗ್ ಆಗಿರ್ಬೋದು, ಬುಕ್ಸ್ ಆಗಿರ್ಬೋದು, ಎಜುಕೇಷನ್ಗೆ ಸಂಬಂಧಪಟ್ಟ ಥಿಂಗ್ಸನ್ನು ಮಾತ್ರ ಕೊಡ್ತಿದ್ದೇನೆ. ಸೊ ಅದೊಂದು ನೆನಪಿರಲಿ, ನಾನು ಅಮೌಂಟ್ ಕೊಡ್ತಾ ಇಲ್ಲ ಯಾರಿಗೂ ಕೂಡ. ಸೊ ನನಗೆ ಅವ್ರು ಬಿಲ್ ಕಳಿಸಿ ಮತ್ತೆ ನಾನು ಅವರಿಗೆ ಅಮೌಂಟ್ ಟ್ರಾನ್ಸ್ಫರ್ ಮಾಡೋದು ಇಷ್ಟವರೆಗೆ ಆದದ್ದೇ. ಇನ್ನು ಮುಂದೆ ನಾನು ಡೈರೆಕ್ಟಾಗಿ ಹೋಗಿ ನಾನೇ ಕೊಡೋದು ಅಂತ ಇದ್ದೇನೆ. ಸೊ ಈ ಸಲ ಇಬ್ಬರಿಗೆ ಮಾತ್ರ ನಾನೇ ಬ್ಯಾಗ್ ತೆಗೆದು ಕೊಟ್ಟಿದ್ದೇನೆ. ಸೊ ಅದು ಏನು ಲಾಸ್ಟ್ ಟೈಮ್ ನಾನು ಕಾಂಪಿಟೇಷನ್ ಇಟ್ಟಿದ್ದೆ ಅಲ್ವಾ, ಸೊ ಅದರಿಂದ ಬಂದಂಥ ಹಣದಲ್ಲಿ ಈಗ 1,500 ರೂಪಾಯಿ ಉಳಿದಿದೆ. ಅದು ಇನ್ನೊಂದು ಹೇಳಿದ್ದಾರೆ, ಅಲ್ಲೊಂದು ವಿದ್ಯಾರ್ಥಿ ಇದ್ದಾನೆ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಅಲ್ಲಿ ಹೋಗಿ ಕೊಡುವ ಅಂತ ಇದ್ದೇನೆ, ನೋಡುವ. ಮತ್ತು ಆಗಲೇ ಮುಂಚೆನೇ ಹೇಳಿದಾಗೆ ನಾನು ಎಲ್ಲೂ ಕೂಡ ವೀಡಿಯೋ ಮಾಡ್ತಾ ಇಲ್ಲ ಅದರದ್ದು ಕೊಡುವಂಥದ್ದು, ಬೇಡ ಅದು. ಮತ್ತು ಈ ಸಲ ಕೂಡ ಹಾಗೆಯೇ ನೋಡುವ, ಯಾರಾದರೂ ಕಾಂಟ್ಯಾಕ್ಟ್ ಮಾಡಿ, ಆದಷ್ಟು ಕಾಂಟ್ಯಾಕ್ಟ್ ಮಾಡಿ ಈ ಸಲ ಬಂದ ಹಣದಲ್ಲಿ ಕೂಡ ಅವರಿಗೆ ಹೆಲ್ಪ್ ಆಗ್ಬೋದು. ಈ ಸಲ ಎಂಟ್ರಿ ಫೀಸ್ ಮಾತ್ರ 100 ರೂಪಾಯಿ ಇದೆ, ಓಕೆನಾ. ಮತ್ತು ರೂಲ್ಸ್ ಅಷ್ಟೇ, ಈ ಸಲ ಪ್ರೈಸ್ 500 ರೂಪೀಸ್ ಜಾಸ್ತಿ ಆಗಿದೆ. 3,500 ರೂಪಾಯಿ ಅದೃಷ್ಟಶಾಲಿ ಅಂದರೆ ಲಕ್ಕಿ ಫೋಟೋಗೆ 3,500 ರೂಪಾಯಿ, ಮತ್ತು ಬೆಸ್ಟ್ ಫೋಟೋಗೆ 1,500 ರೂಪಾಯಿ, ಆ್ಯಂಡ್ ಹೈಯೆಸ್ಟ್ ಲೈಕಿಗೆ 1,000 ರೂಪಾಯಿ. ಸೊ ಈ ಥರ ಇದೆ ಈ ಸಲದ ಪ್ರೈಸ್. ಮತ್ತೆಂತ ಎಷ್ಟು ಅಪ್ಡೇಟ್ ಕೊಡಬೇಕಿತ್ತು ನನಗೆ. ಮತ್ತು ಇನ್ನು ದಿನ ವ್ಲಾಗ್ ಬರ್ತದಂತ ಗೊತ್ತಿಲ್ಲ, ಯಾಕಂತ ಹೇಳಿದರೆ ಸ್ವಲ್ಪ ಬ್ಯುಸಿ ಇದ್ದೇವೆ. ಒಂದು ಈ ಕಾಂಪಿಟೇಷನ್ ಇಟ್ಟಿರೋದ್ರಿಂದ ಕೂಡ ಆಗಿರ್ಬೋದು, ಮತ್ತೊಂದು ಮಗಳ ಬರ್ಡೇ ಹತ್ತಿರ ಬರ್ತಾ ಉಂಟು ಡಿಸೆಂಬರ್ 8ಕ್ಕೆ. ಸೊ ಹಾಗಾಗಿ ಸ್ವಲ್ಪ ಬ್ಯುಸಿ ಆಗಿರ್ತೇವೆ. ಸೊ ಡೈಲಿ ವ್ಲಾಗ್ ಹಾಕ್ಲಿಕ್ಕೆ ಆಗ್ತದೋ ಇಲ್ವೋ ಗೊತ್ತಿಲ್ಲ, ಆದಷ್ಟು ಟ್ರೈ ಮಾಡ್ತೇನೆ ಡೈಲಿ ವ್ಲಾಗ್ ಹಾಕಲಿಕ್ಕೆ. ಒಂದು ದಿನ ವ್ಲಾಗ್ ಹಾಕಲಿದ್ರು ಮೆಸೇಜ್ ಮಾಡ್ತಿರಲ್ಲ, ಅದು ಖುಷಿ ಆಗೋದು ನನಗೆ. ಎಸ್, ವ್ಲಾಗ್ ಮತ್ತೆ ಕಂಟಿನ್ಯೂ ಮಾಡ್ತೇನೆ. ಸದ್ಯಕ್ಕೆ ಕೈ ನೋವಾಗ್ತುಂಟು. ಎಸ್, ಹುಲ್ಲೆಲ್ಲ ಆಯಿತು, ಇನ್ನು ಮನೆಗೆ ಹೋಗೋದು. ಪತ್ತಿರಾಯರಿಲ್ಲಿದ್ದಾರೆ ನೋಡಿ, ನನಗೆ ಬೈಯೋದು, ನೀನು ನಿಂತ್ಕೊಂಡು ನೋಡು ಅಂತ. ಪತ್ ಟಿಶ್ ನೋಡಿ, ಹಾರ್ಡ್ ವರ್ಕ್. ಎಸ್, ಈಗ ನನ್ನ ಹಸ್ಬೆಂಡ್ನ ಮುಖ ತೋರಿಸುವಂಥ ಸಮಯ. Big boss. ಹಾಯ್ ಗಂಡ, ಒಮ್ಮೆ ಎದ್ದೇಳಿ ಅಲ್ಲ, ಒಮ್ಮೆ ಎದ್ದೇಳಿ, ನಿಮ್ಮದೊಂದು ಮುಖ ದರ್ಶನ ಆಗಲಿ. ಮತ್ತೆ ಕೇಳ್ತಾರೆ ಗಣೇಶನ ಎಲ್ಲಿ ಅಂತ. ಹಾಯ್ ಮಾಡಿ ಒಂದು. Hello. ಮತ್ತೆ ಮಗಳ ಬರ್ಡೇಗೆ ಫುಲ್ ಬ್ಯುಸಿಯಾ? ಫುಲ್ ಬ್ಯುಸಿ. ಕೆಲಸಕ್ಕೆಲ್ಲ ರಜೆ ಹಾಕಿದ್ದಾರೆ, ಅಷ್ಟು ಬ್ಯುಸಿಯಾಗಿ ಹೋಗಿದ್ದಾರೆ ಪಾಪ. ಎಸ್ ಗೈಸ್, ಇವತ್ತಿನ ವ್ಲಾಗ್ ಇಷ್ಟ ಆಯಿತಾ? ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾಳಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟಾಟಾ, ಬಾಯ್, ಟೇಕ್ ಕೇರ್.